ಇಂಪು ತಂಪು ಜಾಗೆ ಒಂದು ಸ್ವರ್ಗಯ ಲೆತ್ತೆ ಕಂತು ಕೊರುಡು ಎನ್ನ ಭಾಗ್ಯಯ ಈ ಮುತ್ತು ನೀರಿಯ ಸುತ್ತ ಎನ್ನಯ ಚಳಿ 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 ಚಳಿ. ಸಾಹಿತ್ಯ ನೀರು ಮಸ್ತ್ ಬರೀತಾರೆ ಭೋಜನ್ನ ಅಣ್ಣ ಮುಂಜಾತಿರೇ ಬೇಜಾರಲ್ಲ ಆತನ ಪನ್ಪಿನ ಚಿತ್ತನ ಸನ್ನಿವೇಶ ನಿಂಗಳು ಕೇಂದು ಬತ್ತ ದೇವಲ್ಲಗ ಪದ್ಯ ಈರು ಬರಿತೀನಿ ಅಂಡಲ್ಲ ಆ ಪದ್ಯ ಕರ್ತೃ ಬಂದು ಯಾನು ಬಂದು ತಿರುಗಿ ನಗಳು ಮಸ್ತ್ ಒಪ್ಪೇರು ಸಂದೀತ ಅಂಚಿತ್ತಿನ ತಾಲ ಘಟನೆ ಇರ್ನಲ್ಲ ఇప్పుడు ಆತನ ಅತಿಲ್ಲ ಮಸ್ತ್ ಪನ್ನಂಡ ಕೆಲವರಿಗೆ ಐತ ಪ್ರಯೋಜನ ಪಡೆಯರ ಬೋಡದು ಪನ್ನ ಪ್ರಿಂಟ್ ಮಲ್ತೊಂದು ಉಪ್ಪೇಳು ಯಾನು ಪ್ರಿಂಟ್ ಮಲ್ಪನ ಖುಷಿಗೆ ಒಂದು ಒಂದಿತ್ತಿಜಿ ಅಪ್ಪಗ ಹಂಗೆ ಎಂಕ್ ಬಾಯಿ ಬಾಟ ಇತ್ತು ಯಾನು ಬರೆಸಿನ ಒಂದು ಸಾಕ್ಷಿ ಎನ್ನ ಮನಸ್ಸದ ಉಳಾಯ್ದ ಅಂತರ್ಯದ ಒಂಜಿ ಒಂದು ಸಾಕ್ಷಿ ಅಂಚೆ ಏನಿಟ್ಟು ಈ ಪದವನ್ನು ಯಾನು ಎಲ್ಲ ನೆಟ್ಟು ಒಟ್ಟು ಪಾಡ್ದು ಯಾನೈಟು ಪುದರಿಗೆ ದೇವೇದಂಕ ಆ ಪುದರ್ನ ಕೊಡ್ತಾರೆ ಕುಡರಿ ಅವಿನ ಪಿದೈಡು ಐದು ನಡುಟು ಎರಡು ಮೂಜಿ ಅಕ್ಷರನು ಚೇಂಜ್ ಮಾಡ್ತದೆ ಬದಲು ಮಾಡ್ತದೆ ಅಕ್ಕನ ಪುದಾರಿ ಪಾಡಿನಾಗ ಮಿತ್ತದ ಪೂರ ಎನ್ನ ಸಾಲು ತಿರ್ತಿಡು ಅಕ್ಕನ ಸಾಲು ಒಂದು ದಾದ ಅಂಚೆ ಹೆಂಗೆ ಐಟದ ಗುಟ್ಟು ಗೊತ್ತಾದು ಯಾನು ಕುದ್ದ ಆಯ್ತಾ ಅಡ್ರೆಸ್ ಸೂದ ಸಂಗೋಗಿ ನಾನು ಪತ್ರ ಬರೆ ಪತ್ರ ಬರೆಯಿಂದ ಅಧ್ಯಕ್ಷರ ಅಕ್ಕನ ಪೈಕಿದ ಜನಕುಲಿ ಬರ್ತದೆ ನಾನು ಅವೆಲ್ಲ ತೋರಿದೆ ಎನ್ನ ಕೈಟಿ ತಿನ್ನೆಲ್ಲ ತೋರಿದೆ ನೆಕ್ಕಲ ಇಕ್ಕದ ಅದು ವ್ಯತ್ಯಾಸ ಅಂಚೆ ಅದೊಂದು ಎನ್ನ ಬಂದು ಯಾನು ಪಂಪಿನ ಇರ್ತದ್ರ ಅಕ್ಕಡ ಅಕ್ಕಡ ಪೂತಾರ ಪಾಡಿನ ಇರ್ತದೆ ಏನಾಡ ಧರ್ಮ ಕೇಂದ್ರಂಡ ಯಾನು ಧರ್ಮಗು ಫ್ರೀ ದಳ ಯಾನು ಎರಡಲ್ಲ ಯಾನು ಇನ್ನು ಮುಟ್ಟ ಕೈ ಒಟ್ಟಿದ್ದೆನ್ನ ಇತ್ತು ಸಂಭಾವನೆ ಯಾನಿತ್ತು ಕಷ್ಟ ಬರ್ತದೆ ಬರೀತೀನ ರಾತ್ರಿ ಬೈಕಲ್ಲಿ ನಿದ್ರೆಗೆ ಆಲೋಚನೆ ಮತ್ತು ಬಟ್ ಎಂಕ ಥರ ಆಯ್ತಾ ಫಲ ಚಿಕ್ಕೋಡು ಉಂಟು ಉದ್ದೇಶವ್ರು ಬರ್ತೀನಿ ಎನ್ನ ಒಟ್ಟ ರಾಶಿ ಎನ್ನ ಸಮಾಜದ ಜನಕ್ಕೂ ಸುಧಾರೋಡು ಇಂದೇನು ಕೇನೋಡು ಕುಡೋರು ಎರಡ ಪಣೋಡು ಪಂಪಿನ ಉದ್ದೇಶೋಡೆ ಯಾನು ಸ್ವಂತ ಟೀಮ್ನು ಪಾಡ್ದೆ ಎನ್ನ ರಾಗೋನೇ ಯಾನು ದೇವರೇನು ಗೊತ್ತಿನ ಜ್ಞಾನೋಡು ಮಲ್ತದೆ ಇಂದೇನು ಈ ಫೋಟೋ ಹಾಕಲು ಉಪಯೋಗ ಮಲ್ತದೆ ಅಕಣ ಪೂತಾರ ಪಾಡ್ನು ಬಂದ ಒಂಜಿ ಸಾಹಿತ್ಯ ದ್ರೋಹ ಅವು ಬೇಜಾರಾದ ಏನು ಹಾಕ್ಲಿ ಪನ್ನೆ ಕಗ್ಲ ಕುದ್ದ ಬರ್ತದೆ ಕಡೆಗೆ ಮಾಪು ನಟ್ಟದು ಸತ್ಯ ಸುಳ್ಳಾಗ್ತವೆ ಎಂಗ್ಳಿಗೆ ಬೇಜಾರು ನನ್ನ ಮಿತ್ತಿಗೆ ಅಂಚಿನ ಕೆಲಸ ಒಂದಿರ ಹೆಂಗೆ ತೂಪ ಎಂಗ್ಳಿಗೆ ಕ್ಷಮೆ ಕೊರೋಡು ಬಂದು ಆಯ್ತಾ ಮುಖ್ಯ ಅಧ್ಯಕ್ಷರೇ ಬರ್ತದೆ ಹೆಂಗೆ ಪಂಡ್ದು ಹೋತೆ ಅದನ್ನೆಲ್ಲ ಲೆಸ ಬರ್ತದೆ ಪಾಡ್ದಿನ ಅಂತ ಇಂಚಿನ ಮಾತ್ರ ಅಂಚಿನ ಬೇಸ ರೂಪೋಡು ಪೂರ ದೂರವರೆಗೂ ಪಣ್ಣಗೆ ಹೆಂಗೆ ಗೊತ್ತಾಪಜಿ ಅಪ್ಪಗೆ ಎಂಕ್ಳಿಗೆ ಪಾತ್ವನ ಒಲ್ಪನ ಕೇಂದ್ರ ಕಾಪಣ ಒಂದು ಬಾಕಿ ಲಕ್ಕ ಪಣ್ಣ ಎಂಕ್ಳಿಗೆ ಇದು ಭೋಜನ ಕಾಪಿ ಒಂದು ಮಲ್ಪೇರಿ ಈರ್ನ ಸಾಹಿತ್ಯ ಪತ್ತೊಂದು ಅಕ್ಕನ ಪುದರ್ನ ಬರೆಪನಗಳು ಬರಿಪೇರಿ ಆಣ ಈರು ಪನ್ಲಕ್ಕನೆ ಬರತೆ ಬಂದ್ಬಿನ ಚಿತ್ತನ ಕೈ ಇರ್ನಂದು ಇರೇಗೆ ಸತ್ಯ ಗೊತ್ತುಂಡು ಅಂಚಾದು ಏರೇ ಕಾಪಿ ಬಂದ್ಬಿಡು ಇಂಜಿನೇ ಮನ್ಪಾಡು ಅವು ಇರ್ನೇ ಸಾಹಿತ್ಯ ಬಂದ್ಬಿನ ಚಿತ್ರ ಒಂದು ಸತ್ಯ ಏರೇ ಗೊತ್ತಿತ್ತಂಡ ಆ ದೇವರುಗಳ ಸತ್ಯ ಬಂದ್ಬಿಡ ಆತೆ ಭೋಜನ ಇತ್ತೆಗಳ ನಮ್ಮ ಸಾಮಾಜಿಕ ಜಾಲತಾಣ ಒಂದು 35 ವರ್ಷದ್ದು ದುಂಬುದೊಂಜಿ ಪದ ಇತ್ತೆಲ್ಲ ವೈರಲ್ ಒಂದು ಆ ಪದ ಬಗ್ಗೆ ಏನಾಗ ಯಾನು ಸನ್ಯಾಸಿ ಆಪೆ ಬಂದ್ಬಿನ ಚಿತ್ತನ ಪಿಕ್ಚರ್ಗೆ ಇರೋ ಪದ ಬರೆದಿತ್ತಾರಿಗೆ ಇಂಪು ತಂಪು ಜಾಗೆ ಒಂದು ಸ್ವರ್ಗಯ ಲೆತ್ತೆ ಕಂತು ಕೊರುಡು ಎನ್ನ ಭಾಗ್ಯಯ ಈ ಮುತ್ತು ನೀರಿಯ ಸುತ್ತ ಎನ್ನಯ ಚಳಿ 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 ಚಳಿ. ಈ ಪದ್ಯ ಇತ್ತೆಗಳ ನಮ್ಮ ಸಾಮಾಜಿಕ ಜಾಲತಾಣ ಭಾರಿ ಸುದ್ದಿ ಒಂದು ಭಾರಿ ಸೌಂಡ್ ಒಂದು ಅಂಡ್ ಎಂಗ್ಲಿ ಇತ್ತೆಗಳ ಆ ಪದ್ಯ ಏರ್ ಬರಿತೀನಿ ಎಂಗ್ಲಿಗ್ಲ ಇತ್ತೆಗಳ ಪ್ರಶ್ನೆ ಆದಿತ್ತೇನು ಭೋಜನ ಅಂಡ್ ಇನ್ನು ಎಂಗ್ಳು ಸಾಕ್ಷಾತ್ಕಾರವಾದ ಇರೇನೆ ತಗೊಂದಲ್ಲ ಈ ಪದ್ಯ ಬರಿತೀನಾರೇನು ಅಂಚಾದು ಈ ಪದ್ಯ ಎಲ್ಲ ಬರಿತೀನಿ ನಮ್ಮ ಆ ಭೋಜ ಸುವರ್ಣ ಪನ್ಪಿನ ಚಿತ್ತಿನ ಪೆರ್ಮೆ ನಮಕ್ ಬಂಡ ತಪ್ಪ ಒಂದು